ಹಿಜಾಬ್ ಕುರಿತು ನ್ಯಾಯಾಲಯ ನೀಡಿದಂತಹ ಮಧ್ಯಂತರ ತೀರ್ಪನ್ನು ಸರಿಯಾಗಿ ಅರ್ಥೈಸದೆ ರಾಜ್ಯ ಸರ್ಕಾರ ನೀಡಿರುವ ಆದೇಶದಿಂದ ಮುಸ್ಲಿಂ ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ಮನವಿ ನೀಡಲಾಗಿದೆ ಅಂತ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂಎಸ್ ಮೊಹಮ್ಮದ್ ಹೇಳಿದ್ದಾರೆ. ಬಂಟ್ವಾಳ ಬಿಸಿ ರೋಡ್ನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನ್ಯಾಯಾಲಯದ ಮಧ್ಯಂತರ ಆದೇಶ ಸಮವಸ್ತ್ರ ಇರುವ ಶಾಲಾ ಕಾಲೇಜುಗಳಿಗೆ ಅನ್ವಯವಾಗ್ತಾ ಇದೆ. ಆದರೆ ಸರ್ಕಾರ ಖಾಸಗಿ ಕಾಲೇಜುಗಳು ಸಮವಸ್ತ್ರ ನಿಯಮ ಇಲ್ಲದೆ ಇರುವ ಶಿಕ್ಷಣ ಸಂಸ್ಥೆಗಳು ಹಾಗೂ ಮುಸ್ಲಿಂ ವಸತಿ ಶಾಲೆಗಳಲ್ಲೂ ಹಿಜಾಬ್ ನಿಷೇಧಿಸಲು ಆದೇಶ ನೀಡಿದೆ. ಇದರಿಂದ ಸಮಾಜದಲ್ಲಿ ಅಭದ್ರತೆಯ ವಾತಾವರಣದ ಜೊತೆಗೆ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೂ ಧಕ್ಕೆ ಆಗ್ತಾ ಇದೆ. ಇಂತಹ ವಿವಾದದಿಂದ ಹಲವು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಹೀಗಾಗಿ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಸೂಕ್ತ ನಿರ್ದೇಶನ ನೀಡಿ ಸಮಸ್ಯೆ ಬಗೆಹರಿಸಲು ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಬಂಟ್ವಾಳ ವಲಯ ಸಮಿತಿಯಿಂದ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ನೀಡಿದ್ದೇವೆ ಅಂತ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಎಸ್ಎಂಎ ಪದಾಧಿಕಾರಿಗಳಾದ ಸಿಎಚ್ ಅಬೂಬಕರ್, ರಫೀಕ್ ಜಹರಿ, ಹೈದ್ರಾಲಿ ಮಂಚಿ ಉಪಸ್ಥಿತರಿದ್ದರು. ಇವತ್ತು ಆಡಳಿತ ಮಾಡುತ್ತಿರುವಂತಹ ರಾಜಕೀಯ ಪಕ್ಷದ ನಾಯಕರು ಇವತ್ತು ಅದು ಬೇಕಾದ್ರೆ ಅವರು ಪಾಕಿಸ್ತಾನಕ್ಕೆ ಹೋಗಲಿ, ಅವರು ಮದ್ರಸೆಗೆ ಹೋಗ್ಲಿ ಎಂಬ ರೀತಿಯ ಹೇಳಿಕೆ ಕೊಡ್ತಾ ಇದ್ದು ನಮಗೆ ಬಹಳಷ್ಟು ದುಃಖದ ವಿಚಾರ. ಮದ್ರಸೆಗಳಲ್ಲಿ ನಮಗೆ ಧಾರ್ಮಿಕ ಶಿಕ್ಷಣ ಕೊಡುವಂತಹ ಒಂದು ರೀತಿಯ ಸಂಸ್ಥೆಗಳು ಧಾರ್ಮಿಕ ಮದ್ರಸದಲ್ಲಿ ನಮಗೆ ಲೌಕಿಕ ವಿದ್ಯಾಭ್ಯಾಸ ಕೊಡುವಂತಹ ರೀತಿಯ ಕಾರ್ಯಕ್ರಮಗಳಿಲ್ಲ. ನಮಗೆ ಧಾರ್ಮಿಕ ವಿದ್ಯಾಭ್ಯಾಸ ಕೊಡುವಂತಹ ಶಾಲೆಗೆ ಹೋಗ್ಲಿಕ್ಕೆ, ಮದ್ರಸೆ ಹೋಗ್ಲಿಕ್ಕೆ ಇವ್ರು ಹೇಳ್ಬೇಕಂತಿಲ್ಲ, ನಾವು ಹೋಗ್ತೇವೆ. ನಮಗೆ ಲೌಕಿಕ ವಿದ್ಯಾಭ್ಯಾಸವೂ ಬೇಕು, ಧಾರ್ಮಿಕ ವಿದ್ಯಾಭ್ಯಾಸವೂ ಬೇಕು. ಲೌಕಿಕ ವಿದ್ಯಾಭ್ಯಾಸದ ಉನ್ನತ ಶಿಕ್ಷಣಕ್ಕೋಸ್ಕರ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಎಲ್ಲಿ ಕಳಿಸ್ಬೇಕು, ಅಲ್ಲಿ ಎಲ್ಲಿ ಕಳಿಸ್ಬೇಕು ನಮಗೆ ಗೊತ್ತಿದೆ. ಇವರ ಮಾರ್ಗದರ್ಶನಕ್ಕೆ ಅಗತ್ಯ ಇಲ್ಲ. ಬಹುಶಃ ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತ ಹೇಳ್ತಾರೆ ಇವರು. ಇದನ್ನು ನಾನು ಖಡಾಖಂಡಿತವಾಗಿ ಖಂಡಿಸ್ತೇನೆ. ಒಬ್ಬ ಮುಸ್ಲಿಂ ಸಮುದಾಯದ ಒಬ್ಬ ಸಾಮಾಜಿಕ ಕಾರ್ಯಕರ್ತರ ಅತ್ಯಂತ ನೋವಿನಿಂದ ಇವತ್ತು ಮಾತಾಡ್ತಾ ಇದ್ದೇನೆ. ನಮ್ಮನ್ನು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳುವಂತ ವಿಚಾರವನ್ನು ನಾನು ಖಡಾಖಂಡಿತವಾಗಿ ಖಂಡಿಸುವುದು. ಯಾಕೆಂದರೆ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ. ಭಾರತ ದೇಶದಲ್ಲಿ ಹುಟ್ಟಿದಂತ ನಾವು ಸಂವಿಧಾನಬದ್ಧವಾಗಿ ನಡೆದುಕೊಳ್ತಾ ಇದ್ದೇವೆ. ನಾವು ಇಲ್ಲಿ ಬದುಕುವಂತ ರೀತಿಯ ಇದೇ ದೇಶದಲ್ಲಿ ಬದುಕ್ತೇವೆ. ಇಲ್ಲಿಯೇ ನಾವು ನಾಳೆ ಮಣ್ಣಾಗಿ ಹೋಗುವುದಲ್ಲದೆ ಇವತ್ತು ಪಾಕಿಸ್ತಾನಕ್ಕೆ ಹೋಗಿ, ಅಲ್ಲಿಗೆ ಹೋಗಿ, ಇಲ್ಲಿಗೆ ಹೋಗಿ ಅಂತೇಳಿ ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಸಂವಿಧಾನ ವಿರೋಧಿಯಾದಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸಂವಿಧಾನದ ವಿರೋಧಿಯಾದ ಹೇಳಿಕೆಯನ್ನು ಕೊಡುವಂತ ಜನರು ಇವರು ಸಂವಿಧಾನಕ್ಕೆ ಎಷ್ಟು ಗೌರವ ಕೊಡ್ತಾರೆ ಎಂಬುದನ್ನು ಕೂಡ ಈ ಸಂದರ್ಭ ಪ್ರಶ್ನೆ ಮಾಡ್ತಾ ಇದ್ದಾರೆ.